12 ಅಧಿಕಾರಿಗಳು ಸಿಕ್ಕಿರುವಂಥದ್ದು 50 ಕೋಟಿಗೂ ಅಧಿಕ ರೂಪಾಯಿ ಮೌಲ್ಯದ ಹಣ, ಚಿನ್ನ ಮತ್ತು ಆಸ್ತಿ ಪತ್ರಗಳು. ನೋಡಿದ್ದಲ್ಲೆಲ್ಲ ಚಿನ್ನ, ಕಂತೆ ಕಂತೆ ನೋಟು. ಇದು 12 ಭ್ರಷ್ಟ ಅಧಿಕಾರಿಗಳ ಮನೆಗೆ ಲೋಕಾಯುಕ್ತ ದಾಳಿ ಆದ ಸಂದರ್ಭದಲ್ಲಿ ಕಂಡು ಬಂದಿರುವಂಥದ್ದು. ನಿನ್ನೆ 60 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು, ಪೊಲೀಸರು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ತೀವ್ರ ಮಳೆ ಬಂದರೂ ಕೂಡ ಈ 12 ಅಧಿಕಾರಿಗಳು ಮಾತ್ರ ಬೆವರಿದ್ದಾರೆ. ಕಾರಣ ಏನು ಕೇಳಿದರೆ, ಒಬ್ಬ ಅಧಿಕಾರಿ ಮನೆಯ ಕಾಲಿಂಗ್ ಬೆಲ್ ಹೊತ್ತುವ ಸಂದರ್ಭದಲ್ಲಿ ಒಂದು ಬ್ಯಾಗ್ ಬಿಸಾಕಿದ್ದಾನೆ. ಅದುವರೆಗೆ ಪಕ್ಕದ ಮನೆಯವರು ನೀರು ಕೇಳಿದಾಗ ಕೊಟ್ಟಿದ್ದಾನೆ ಇಲ್ವೋ ಗೊತ್ತಿಲ್ಲ. ಆದರೆ ನಿನ್ನೆ ಮಾತ್ರ ಆತ ಬಿಸಾಕಿರುವ ಬ್ಯಾಗ್ನಲ್ಲಿ ಏನಿತ್ತು ಕೇಳಿದರೆ 25 ಲಕ್ಷ ಕ್ಯಾಶ್ ಹಣ, 2.2 kg ಚಿನ್ನ, ಪವನ್ ಅಲ್ಲ kg ಚಿನ್ನ, 2 kg ಬೆಳ್ಳಿ. ಯಾರು ಈ ಅಧಿಕಾರಿಯ ಹೆಸರು? ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿ ಅಖ್ತರ್ ಅಲಿ. ಇವನಿಗೆ ಬೆಲ್ ಒತ್ತುವಾಗಲೇ ಗೊತ್ತಾಗಿದೆ ಲೋಕಾಯುಕ್ತ ಪೊಲೀಸರು ಮನೆಗೆ ಬಂದಿದ್ದಾರೆ ಅಂತ ಹೇಳಿ. ಆ ದೊಡ್ಡ ಬ್ಯಾಗನ್ನೇ ಪಕ್ಕದ ಮನೆಗೆ ಬಿಸಾಕಿದ್ದಾನೆ. 25 ಲಕ್ಷ ರೂಪಾಯಿ ಕ್ಯಾಶ್ ಹಣ. ಯಾಕೆ ಬಿಸಾಕ್ತಾರೆ ಕೇಳಿದರೆ, ದುಡ್ದ ಹಣ ಅಲ್ಲ ಅದೆಲ್ಲವೂ ಕೂಡ, ಯಾರ್ಯಾರ್ದೋ ತಲೆ ಹೊಡೆದು ಲಂಚದ ಹಣ. ಆದರೆ ಪಕ್ಕದ ಮನೆಯವರು ಸ್ವಲ್ಪ ಒಳ್ಳೆಯವರಿದ್ದರು. ಯಾವ ಬ್ಯಾಗನ್ನು ಆತ ಬಿಸಾಕಿದ್ದಾನೆ ಅದನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತೋರಿಸಿದ್ದಾರೆ ಅವರು. ಸರ್, ಇಲ್ಲೊಂದು ಬ್ಯಾಗ್ ಬಿಸಾಕಿದ್ದಾರೆ ಅಂತೇಳಿ. ಈಗಿನ ಕಾಲದಲ್ಲಿ ಸ್ವಲ್ಪ ಒಳ್ಳೆಯವರು ಅಂಥವ್ರು ಕೂಡ ಇದ್ದಾರೆ ಅನ್ನೋದು ಸ್ವಲ್ಪ ಸಂತೋಷದ ಸಂಗತಿ. ಆದರೆ ಬಿಸಾಕಿದವ ಮತ್ತೆ ಕೇಳ್ತಾ ಇದ್ದ, ಏನೋ ಅವ್ರು ತೆಗೆದಿಡ್ತಾ ಇದ್ರೆ ಅದು ಅವ್ರಿಗೆ ಗೊತ್ತಿದೆ ಆ ವ್ಯಕ್ತಿ ಹೇಗೆ ಅಂತೇಳಿ. ಈ ಭ್ರಷ್ಟಾಚಾರದಲ್ಲಿ ಮಾಡಿದ ಹಣ ಅವರು ಕೇಳಿಯೇ ಕೇಳ್ತಾರೆ. ಸೊ ನಿನ್ನೆ ಒಟ್ಟು 12 ಭ್ರಷ್ಟ ಅಧಿಕಾರಿಗಳ ಮನೆಗೆ ದಾಳಿಯನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಕೂಡ ಸೇರಿದ್ದಾರೆ. ಅವರ ಹೆಸರು ಆನಂದ್ CL ಅಂತ ಹೇಳಿ. ಒಟ್ಟು 6 ಕಡೆಗಳಲ್ಲಿ ಆನಂದ್ CL ಅವರಿಗೆ ಸೇರಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. 3 ವಾಸದ ಮನೆಗಳು, ಅದರಲ್ಲಿ 4 ಎಕರೆ 27 ಗುಂಟೆ ಕೃಷಿ ಜಮೀನು ಸೇರಿದಂತೆ 2.12 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿ, 19.40 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ, 20.50 ಬೆಲೆ ಬಾಳುವ ವಾಹನ, 10 ಲಕ್ಷ ಜಮೀನು ಖರೀದಿಸಲು ಮುಂಗಡ ಹಣ, ಪತ್ನಿ ಮತ್ತು ಮಕ್ಕಳ ಹೆಸರಿನ ಬ್ಯಾಂಕ್ ಖಾತೆಯಲ್ಲಿ 16 ಲಕ್ಷ ರೂಪಾಯಿ ಠೇವಣಿ ಸೇರಿದಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಆನಂದ್ CL ಅವರ ಮನೆಯಲ್ಲಿ 65.90 ಲಕ್ಷ ರೂಪಾಯಿ ಮೌಲ್ಯದ ಚರ ಆಸ್ತಿ ಒಟ್ಟು ಪತ್ತೆಯಾಗಿದೆ. ಒಟ್ಟು ಮೌಲ್ಯ ಎಷ್ಟು ಕೇಳಿದರೆ 2.77 ಕೋಟಿ ರೂಪಾಯಿ. ಹೀಗೆ ಬೇರೆ ಬೇರೆ ಅಧಿಕಾರಿಗಳು, ಒಟ್ಟು 12 ಅಧಿಕಾರಿಗಳು ಇದ್ದಾರೆ. ನಿನ್ನೆ ದಾಳಿ ಆಗಿರುವಂಥದ್ದು. ಚೇತನ್ ಕುಮಾರ್, ರಮೇಶ್ ಕುಮಾರ್, ಮಂಜುನಾಥ್ TR, ನರಸಿಂಹಮೂರ್ತಿ, R ಸಿದ್ದಪ್ಪ, ಪ್ರಕಾಶ್ GN, ನಾಗೇಶ್ CT, ಮುದ್ದುಕುಮಾರ್, ಬಲವಂತ ರಾಥೋಡ್, ಅಖ್ತರ್ ಅಲಿ, ಒಟ್ಟು 12 ಅಧಿಕಾರಿಗಳ ಮನೆಯಲ್ಲಿ 50 ಕೋಟಿಗೂ ಅಧಿಕ ಮೌಲ್ಯದ ಸಂಪತ್ತು, 33.58 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, 4.5 ಕೋಟಿ ರೂಪಾಯಿ ಮೌಲ್ಯದ ಇತರೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ.